ಮಂಗಳೂರಿನ ಪ್ರತಿಷ್ಠಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ಒಂದಾಗಿರುವ ಡಾಕ್ಟರ್ ಎನ್ಎಸ್ಎಎಂ ಪದವಿ ಪೂರ್ವ ಕಾಲೇಜಿನಲ್ಲಿ ವೃತ್ತಿ ಮಾರ್ಗದರ್ಶನ ಮತ್ತು ಸ್ವಯಂ ಪ್ರೇರಣೆ ಗುರಿ ನಿರ್ಧಾರ ಎನ್ನುವ ವಿಚಾರದ ಕುರಿತು ಕಾರ್ಯಾಗಾರ ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ನಗರದ ನಂತೂರಿನಲ್ಲಿರುವ ಡಾಕ್ಟರ್ ಎನ್ಎಸ್ಎಎಂ ಪದವಿ ಪೂರ್ವ ಕಾಲೇಜಿನಲ್ಲಿ ವೃತ್ತಿ ಮಾರ್ಗದರ್ಶನ ಮತ್ತು ಸ್ವಯಂ ಪ್ರೇರಣೆ ಗುರಿ ನಿರ್ಧಾರ ಎನ್ನುವ ವಿಚಾರದ ಕುರಿತು ಕಾರ್ಯಾಗಾರ ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ಅಲ್ಲಿ ತಿರುಗಾಡ್ತಾ ಇದ್ದಾರೆ, ಎಲ್ಲೇ ಹೋಗಿದ್ದಾರೆ, ಅದೇನು ಅಗತ್ಯ ಇಲ್ಲ ಅಂತ ಅವರಿಗೆ ಬೇಜಾರಾಗುವಾಗ ವಿಲ್ ಮೇಕ್ ಇಟ್ ದಟ್ ವಿಲ್ ಹ್ಯಾಪಿ ಅಂಡ್ ವಿಲ್ ಲರ್ನ್ ಸಮಥಿಂಗ್ ಅಂಡ್ ವಿಲ್ ಟ್ರಾನ್ಸ್ಫಾರ್ಮ್ ಅವರ್ಸೆಲ್ಫ್ ಟು ದ ನೆಕ್ಸ್ಟ್ ಹೈಟ್. ಇಸ್ ಇಟ್ ಓಕೆ? ಕಾರ್ಯಾಗಾರದ ಕುರಿತು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನವೀನ್ ಶೆಟ್ಟಿ ಮಾತನಾಡಿ, 4 ಗೋಡೆಗಳ ಮಧ್ಯೆ ಕೇವಲ ಪಠ್ಯ ಪುಸ್ತಕದ ಕುರಿತು ಮಾಹಿತಿ ನೀಡುವುದು ಮಾತ್ರ ಶಿಕ್ಷಣ ಸಂಸ್ಥೆಗಳ ಕೆಲಸವಲ್ಲ. ಇದರ ನಡುವೆ ಜೀವನವನ್ನು ಯಾವ ರೀತಿಯಲ್ಲಿ ರೂಪಿಸಿಕೊಳ್ಳಬೇಕು ಅನ್ನೋದನ್ನ ತಿಳಿಸೋದು ಮುಖ್ಯ. ಈ ಕಾರ್ಯವನ್ನ ನಮ್ಮ ಕಾಲೇಜು ಮಾಡ್ತಾ ಇದೆ. ಇದರ ಸದುಪಯೋಗವನ್ನ ವಿದ್ಯಾರ್ಥಿಗಳು ಪಡೆದುಕೊಳ್ಳಿ ಅಂತ ಹೇಳಿದರು. Of course, we didn't have this opportunity. Once you are entering PU college, after PU, what is next? So, what are the opportunities are there? What are the opportunities of studies? And which section you have to move hereafter? So, kind of knowledge is needed. That particular knowledge will be provided to you. So, be careful, students. It's not enough just looking at the resource persons, looking at their face. But you have to note down what they are telling, what opportunities are available, and which is the opportunity, which is the opportunity which is best for you. So in that manner, just think of it. And with this short note, I wish all the best to all the resource persons and to the organizers. ಇನ್ನು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಕಾವೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕರಾದ ಲೂಯಿಸ್ ಮನೋಜ್ ರವರು, ಸ್ವಸ್ತಿಕ್ ನ್ಯಾಷನಲ್ ಸ್ಕೂಲ್ನ ನಿರ್ದೇಶಕರಾದ ಡಾಕ್ಟರ್ ರಾಘವೇಂದ್ರ ಹೊಳ್ಳ, ಫ್ರೀಲಾನ್ಸ್ ತರಬೇತುದಾರರಾದ ವರ್ಷ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನ ಮತ್ತು ಸ್ವಯಂ ಪ್ರೇರಣೆ ಗುರಿ ನಿರ್ಧಾರ ಎನ್ನುವ ವಿಚಾರದ ಕುರಿತು ಮಾಹಿತಿ ಮತ್ತು ಮಾರ್ಗದರ್ಶನ ನೀಡಿದರು. ನಮ್ಮ ಫ್ಯಾಮಿಲಿಯ ಫೈನಾನ್ಷಿಯಲ್ ಸ್ಟ್ಯಾಂಡಿಂಗ್ ಬದಲಾವಣೆ ಮಾಡ್ತೇನೆ ನನ್ನ ಮಗ ಅಥವಾ ನನ್ನ ಮಗಳು. That is the thought process. ನಿಮ್ಮ ಹತ್ರ ಪ್ರಶ್ನೆ, are you ready? That is the question I am asking. ಆಟ ಒಂದು ಜಾಗೆಯಲ್ಲಿ, seriousness very very important. Remember, ಅವಳು ಯಾಕೆ ಹಾಗೆ ಮಾಡಿದ್ರು? Because we are dependent on someone else. ನಮಗೆ ಯಾವಾಗ ನಮ್ಮ ಮೋಟಿವೇಶನ್, ನಮ್ಮ ವಿಧಿ ನಮ್ಮಲ್ಲೇ ಇರ್ತದ, we are not worried about others. Am I right? ಸೊ ಅದಕ್ಕೋಸ್ಕರ ನಮ್ಮಲ್ಲಿ ನಮ್ಮ ಮೋಟಿವೇಶನ್. ನಿಮ್ಗೆ ಈಗ ಎಕ್ಸಾಮ್ಗೆ ನಾಡ್ದು ಎಕ್ಸಾಮ್ ಇದೆ, ಎಕ್ಸಾಮ್ ಓದಿನ ನಂತರ ಯಾವುದೇ ಗ್ರಾಜುಯೇಷನ್ಸ್ ಇರ್ಬೋದು ಅಥವಾ ಬೇರೆ ಪ್ರೊಫೆಷನ್ ಕೋರ್ಸ್ ಎನಿಥಿಂಗ್ ಯು ಕ್ಯಾನ್ ಗೋ. ಅದಕ್ಕೆ ನಿಮ್ಮ ಮನೆಯಲ್ಲಿ ಬಂದು ತಂದೆ ತಾಯಿಯವರು ಬೆತ್ತ ಹಿಡ್ಕೊಂಡು ಇವತ್ತು 1 ಗಂಟೆ ಓದಿದ್ರೆ ನೋಡು ಇನ್ನು ನಾನು ಏನು ಮಾಡ್ತೇನೆ ಅಂತ ಹೇಳ್ಬೇಕಾ? ಅಥವಾ ಟೀಚರ್ಸ್ ನಾಳೆ ಇದನ್ನು ಅಸೈನ್ಮೆಂಟ್ ಬರೆದು ಹಾಗೆ ಮಾಡಿ ಹೀಗೆ ಮಾಡಿ ಬರದಿದ್ರೆ ದಿನ ನಾನು ಏನು ಮಾಡ್ತೇನೆ ನೋಡು, ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಮಾರ್ಕ್ಸ್ ಕೊಟ್ಟು ನಿಮ್ಮನ್ನು ಮಂಗ ಮಾಡಿಕೊಂಡು ಹೋಗ್ಬೇಕಾ ನಾವು? ಅಥವಾ ನೀವೇ ಮೋಟಿವೇಟ್ ಆಗಿ ನೀವೇ ಓದಬೇಕಂತ ಹೇಳೋ ಬಗ್ಗೆ ನೀವೇ ನಿರ್ಧಾರ ಮಾಡ್ಲಿಕ್ಕೆ ಇರುವವರು. ಯು ಆರ್ ನಾಟ್ ದಟ್. ಇನ್ನು ಕೂಡ ಮಕ್ಕಳಂತ ಹೇಳುವ ಏನಿದೆ ಅದನ್ನು ಕ್ರಾಸ್ ಆಗಿ ಅಡಲ್ಟ್ ಆಗಲಿಕ್ಕೆ, ಮೆಚ್ಯೂರ್ಡ್ ಆಗಿ ಒಂದು ಸಮಾಜದ ಒಬ್ಬ ವ್ಯಕ್ತಿಯಾಗಿ ಯು ಆರ್ ಗ್ರೋಯಿಂಗ್ ಅಪ್. ಈ ಸಂದರ್ಭ ಕಾರ್ಯಕ್ರಮ ಸಂಯೋಜಕರಾದ ಶಕುಂತಲ ಶೆಟ್ಟಿ, ಪುರುಷೋತ್ತಮ, ಉಪನ್ಯಾಸಕರಾದ ಸಂಗೀತ ಶೆಟ್ಟಿ, ವಿದ್ಯಾ ಎಂಎನ್, ವೀಣಾ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಪವನ್ ಕಾಜಿಮಡ್ಕ, ವಿ4 ನ್ಯೂಸ್, ಮಂಗಳೂರು.